ಯಾರೆಲ್ಲ ನನ್ನ ಈ ವಿಡಿಯೋನ ನೋಡ್ತಿದ್ದೀರಾ ನಿಮಗೆಲ್ರಿಗೂ ಸ್ವಾಗತ ಹಾಗೂ ಸುಸ್ವಾಗತ. ಇವತ್ತು ನಾನು ಧರ್ಮಸ್ಥಳದ ಲಕ್ಷ ದೀಪೋತ್ಸವ ಮೊನ್ನೆ ತಾನೇ ನಡೀತು. ನಾನು ವಿಡಿಯೋ ಹಾಕೋಕೆ ಸ್ವಲ್ಪ ಲೇಟ್ ಆಯಿತು. ನಿಮಗೆಲ್ಲ ಅಲ್ಲಿನ ಕೆಲವೊಂದು ಸಣ್ಣ ಸಣ್ಣ ತುಣುಕುಗಳನ್ನು ಈ ವಿಡಿಯೋದಲ್ಲಿ ಹಾಕ್ತೀನಿ. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಅಲ್ಲಿ ಕಾಣ್ತಿದೆಯಲ್ಲ, ಅದು ಅಮೃತವರ್ಷಿಣಿ ಹಾಲ್ ಅಂತ ಧರ್ಮಸ್ಥಳದಲ್ಲಿರುವಂಥದ್ದು. ಅಲ್ಲಿ ಸರ್ವಧರ್ಮ ಸಮ್ಮೇಳನ, ಸಾಹಿತ್ಯ ಸಮ್ಮೇಳನ, ಹೀಗೆ ಕೆಲವು ಕಾರ್ಯಕ್ರಮಗಳೆಲ್ಲ ನಡೀತಾ ಇರ್ತದೆ. ಮೊನ್ನೆ ನಾವು ಹೋಗಬೇಕಾದ್ರೂ ಕೂಡ ಅಲ್ಲಿ ಸರ್ವಧರ್ಮ ಸಮ್ಮೇಳನ ಏನೋ ಒಂದು ಕಾರ್ಯಕ್ರಮ ನಡೀತಾ ಇತ್ತು. ನನ್ನ ಅಪ್ಪನೇ ನನಗೆ ಹೇಳಿದರು. ಹಾಗಾಗಿ ಅಲ್ಲಿಂದ ಬರಬೇಕಾದ್ರೆ ಆ ಕಡೆಯಿಂದ ನಾವು ಪಾಸಾಗಿ ಬಂದ್ವಿ. ನೀವೊಂದು ಸಲ ಧರ್ಮಸ್ಥಳಕ್ಕೆ ಬನ್ನಿ. ಧರ್ಮಸ್ಥಳಕ್ಕೆ ಬಂದಾಗ ಅಟ್ಲೀಸ್ಟ್ ಅಂದರೂ ಒಂದು ದಿವಸ ಆದರೂ ಬೇಕು. ಅಲ್ಲಿ ತುಂಬ ಪ್ಲೇಸಸ್ ಉಂಟು. ತುಂಬ ದೊಡ್ಡ ಪ್ರದೇಶ ಅದು. ಅಲ್ಲಿ ನೋಡಲಿಕ್ಕೆ ತುಂಬ ವಿಷಯಗಳು ಕೂಡ ಇದೆ. ನಾವು ಹೋಗಿದ್ದು ಸಂಜೆ 5 ಗಂಟೆಗೆ ಮನೆಯಿಂದ ಹೊರಟದ್ದು. ಅಲ್ಲಿ ರೀಚ್ ಆಗಬೇಕಾದ್ರೆ 6:30 ಏನಾಗಿದೆ. ನಾವು ಅಲ್ಲಿಂದ ಹೊರಟಿದ್ದು 11 ಗಂಟೆಗೆ ಹೊರಟಿದ್ವಿ. ಆದರೆ ತುಂಬ ಪ್ಲೇಸಸ್ಸಲ್ಲಿದೆ ನೋಡಬೇಕು ಅಂತಾದಾಗ ನಾವು ಕೆಲವೊಂದನ್ನು ಸ್ಕಿಪ್ ಮಾಡಿದ್ದೀವಿ. ಕೆಲವೊಂದು ಕಡೆ ಹೋಗಿ ಎಂಜಾಯ್ ಮಾಡಿಬಿಟ್ಟು ಬಂದಿದ್ದೀವಿ. ಅಲ್ಲಿ ಹೋಗಿದ್ವಿ. ಆದರೆ ಅಲ್ಲಿ ಹೋಗಬೇಕಾದ್ರೆ ಅಮ್ಮನ ಫ್ರೆಂಡ್ಸು, ಅಪ್ಪನ ಫ್ರೆಂಡ್ಸು ಹೀಗೆಲ್ಲ ಸಿಗ್ತಾಯಿದ್ರು. ತಮ್ಮ 2 ಹೊತ್ತಿನ ಊಟಕ್ಕೋಸ್ಕರ ಎಷ್ಟು ಕಷ್ಟಪಡ್ತಾರೆ ನೋಡಿ. ಒಂದು ಸಣ್ಣ ಮಗುವನ್ನು ಇಟ್ಕೊಂಡು ಈ ರೀತಿ ಒಂದು ಹಗ್ಗದ ಮೇಲುಗಡೆ ನಡ್ಕೊಂಡು ಹೋಗುವಂಥ ತುಂಬ ಕಷ್ಟ. ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಇಂಥವ್ರಿಗೆ. ಲಕ್ಷ ದೀಪೋತ್ಸವದಲ್ಲಿ ವಸ್ತು ಪ್ರದರ್ಶನ ಮಳಿಗೆ ಅಂತ ಒಂದು ಕಾನ್ಸೆಪ್ಟ್ ಇತ್ತು. ತುಂಬ ಚೆನ್ನಾಗಿತ್ತು. ಯಾವ ರೀತಿಯಾಗಿ ಸಹಾಯ ಮಾಡಿದ್ದಾರೆ, ಧರ್ಮಸ್ಥಳದಿಂದ ಯಾವುದೆಲ್ಲ ಜನರಿಗೆ ಯಾವುದೆಲ್ಲ ಸಹಾಯ ಸಿಕ್ಕಿದೆ, ಯಾವುದೆಲ್ಲ ಫೆಸಿಲಿಟಿ ಕೊಟ್ಟಿದ್ದಾರೆ, ಅದನ್ನೆಲ್ಲ ಅಲ್ಲಿ ತೋರಿಸಿದ್ದಾರೆ ನಮಗೆ. ಹೆಚ್ಚಿನ ವಿಚಾರಗಳು ನಮಗೆ ಗೊತ್ತಿರುವುದಿಲ್ಲ. ಅಲ್ಲಿ ಕೆಲವೊಂದು ಚಿತ್ರಣಗಳನ್ನೆಲ್ಲ
ಅಲ್ಲಿ ನಮಗೆ ತೋರಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ತುಂಬ ಚೆನ್ನಾಗಿತ್ತು, ಎಕ್ಸ್ಪೀರಿಯೆನ್ಸ್ ಕೂಡ ಒಳ್ಳೆಯದಿತ್ತು. ಇತ್ತೀಚೆಗಷ್ಟೇ ವಾತ್ಸಲ್ಯ ಅನ್ನೋ ಯೋಜನೆಯನ್ನು ಕೂಡ ಅವರು ಮಾಡಿದ್ದಾರೆ SKDRDPಯಿಂದ. ಅದರ ಚಿತ್ರಣ ಕೂಡ ಅಲ್ಲಿ ನಮಗೆ ತೋರಿಸಲಿಕ್ಕೆ ಪರಿಚಯಿಸಲಿಕ್ಕೆ ಇಟ್ಟಿದ್ದರು. ಅದೇನಂತ ಹೇಳಿದರೆ, ದುರ್ಬಲ ವರ್ಗದವರಿಗೆ, ನಿರಾಶ್ರಿತ ಜನರಿಗೆ ಒಂದು ಕಿಟ್ ಥರ ಕೊಡುವಂಥದ್ದು. ಪಾತ್ರೆಗಳು, ಬಟ್ಟೆಗಳು, ಉಪಯೋಗಕ್ಕೆ ಆಗುವಂಥ ಕೆಲವೊಂದು ಸಾಮಗ್ರಿಗಳು, ಇವುಗಳನ್ನೆಲ್ಲ ಕೊಡುವಂಥ ಒಂದು ಯೋಜನೆ. ಆ ಯೋಜನೆಯನ್ನು ಕೂಡ ಯಾವುದೆಲ್ಲದರಲ್ಲಿ ಫೆಸಿಲಿಟಿ ಇದೆ ಅದನ್ನು ಕೂಡ ನಮಗೆ ತೋರಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು, ತುಂಬ ಖುಷಿಯಾಯಿತು ನೋಡಿದಾಗ. ಅಜ್ಜಿನ ಮಾತ್ರ ನಿತ್ತ ಅಡಿಗೆ ಲಾರೆ ಮಂತಿ ಬ್ರೆಡ್ ಉಂಟು ಅಂದ್ರೆ ಬಟ್ಟಲು ಉಂಡಲ್ಲ ಆಮೇಟ್ ಓ ಸೂಪರ್ 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 ಉಂಟು. ಒಂದಾದ ಕೃಷಿ ಪ್ರಾದೇಶಿಕ ವಿಭಾಗ ಸೂಪರ್. ವಾವ್, ಗಾರ್ಡನ್ ತುಲೆ ಗಾರ್ಡನ್ ಜೋಕ್ಲೆ ಫುಲ್ ಪೋಯ್ ದುಂಪೋಯಮ್ಮ ಅಲಾರು ಬೋಂಡು. ವಾವ್, ಡ್ರ್ಯಾಗನ್ ಫ್ರೂಟ್ ಉಂಡಿ ಆಯಿತು ದೆಪ್ಪುಗನ ಒಂದು ಅಲ್ಲ ಅವಳು ರೆಡ್ ಕಲರ್ ಪಿಂಕ್ ಕಲರ್ ಅವು ಪೂರ ಪೂತದ ಇದೆ ಅದು ತುಯ 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 ಉಲ್ಲಾಲ್ ಎನ್ನ ಬೆರಿ ಉಲ್ಲಾಲ್ ಮುಂಚೆ ನಾಡ ಮುಂಚೆ ತೋಜು ವೀಲ್ ಚೇರ್ಸಾ ಹಾಂ ವಾವ್, ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಶ್ರೀ ಈಶ್ವರ ದೇವಸ್ಥಾನ ಒಲ್ಪದನ ಹಾಲು ಉತ್ಪಾದಕ ಸಹಕಾರಿ ಸಂಘ ನಿಯಮಿತ. ನಂದಿನಿ 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 ನೆನಪರದೆತ್ತ ನೋಡಿ, ಪ್ಲಾಸ್ಟಿಕ್ ಬಳಸಿ ನಿಲ್ಲಿಸಿ ಪರಿಸರ ಉಳಿಸಿ. ನೆನಪರದೆತ್ತ ನೋಡಿ ಬೋರ್ಡಣ್ಣ ಓದು ನಕ್ಲಿ ಸೂಪರ್ ಮಂದಿ ಇರ್ತದ. ಅಲ್ಲಿ ಹತ್ತಿರದಲ್ಲಿ ಮಿಲೆಟ್ ಕೆಫೆ ಇತ್ತು. ಹೆಲ್ದಿ ಫುಡ್, ಸಿರಿಧಾನ್ಯಗಳಿಂದ ಮಾಡಿದಂತಹ ಕೆಲವೊಂದು ಫುಡ್ ಇತ್ತು. ದೋಸೆ, ಬೆಣ್ಣೆ ದೋಸೆ, ಮಸಾಲೆ ದೋಸೆ, ಪಲಾವ್, ಬಿಸಿಬೇಳೆ ಬಾತ್, ಬೇರೆ ಬೇರೆ ರೀತಿಯಂಥ ತಿಂಡಿಗಳಿತ್ತು. ಕೆಲವು ತಿಂಡಿಗಳು ಟೇಸ್ಟ್ ಮಾಡಿದ್ವಿ ನಾವು, ತುಂಬ ಚೆನ್ನಾಗಿತ್ತು, ಹೆಲ್ದಿ ಕೂಡ. ನೀವು ಟ್ರೈ ಮಾಡಿ.
ವೈಟ್ನರ್ ಹತ್ಯೋದು ಅದನ್ನ ಬೇತೆ ಎನ್ನು ಬೋಡದಿ ಅಲ್ಲಿಗೆ ಡಿಸೈನ್ ಮಾಡಿ